ನನ್ನ ಸಣ್ಣ ಸೊಸೆಯನ್ನು ಸಮಾಧಾನ ಮಾಡುದ್ರಲ್ಲೇ ಹೋಯ್ತು ಗೈಸ್. ಅಯ್ಯೋ ಕೈ ನಾವು ಹೊರಟಾಯ್ತು ಗೈಸ್. ಪಾಪ ನನ್ನ ಮುದ್ದು ಸೊಸೆ ಬೈಂಡ್ ಹಾಕಿ ಕೊಡ್ತಿದ್ದಾಳೆ. ಇವತ್ತು ಬೀಳ್ಕೊಡಿಗೆ ಸಮಾರಂಭ. ಅಮ್ಮ ಅಜ್ಜಿ ಇಷ್ಟು ಊಟದಲ್ಲಿ ಇಷ್ಟ ಆಗಿದ್ದಿದೆ ಗೈಸ್. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಯಾವುದಂದರೆ, ಇದು ಒಂದು ಹಳೆ ವ್ಲಾಗ್ ಒಂದು ಬಾಕಿ ಆಗಿದೆ ನಂದು. ಅಂದರೆ ಯಾವಾಗತ್ತೆ, ಐ ಥಿಂಕ್ ಏಪ್ರಿಲ್ ಇತ್ತು ಅನ್ಸತ್ತೆ. ಮದುವೆದು ವ್ಲಾಗ್ ಆಯ್ತಾ ಇದು. ನಮ್ಮ ರಿಲೇಟಿವ್ದೊಂದು ಮದುವೆ ಇತ್ತು, ಅದಕ್ಕೆ ಹೋಗಿದ್ದು ವ್ಲಾಗ್. ಅವಾಗ ನನ್ನ ಅತ್ತಿಗೆ ಮಕ್ಕಳೆಲ್ಲ ಇದ್ರು, ನನ್ನ ದೊಡ್ಡ ಮಗಳು ಸಹ ಇದ್ಲು. ಅವಾಗದು ವ್ಲಾಗ್ ಇದು. ನಾವು ಮೂಡಿಗೆರೆಗೆಲ್ಲ ಹೋಗ್ಲಿಕ್ಕಿತ್ತು, ಬೇಲೂರಿಗೆ. ಸೊ ನನ್ನ ತಮ್ಮನಿಗೆ ಅಂದರೆ ಮದುವೆದು ಸ್ವಲ್ಪ ಎಲ್ಲ ಹುಡುಗಿ ಮನೆ ಕಡೆಯವರೆಲ್ಲ ಬರ್ಲಿಕ್ಕಿತ್ತು, ಅದೆಲ್ಲ ವ್ಲಾಗ್ ಇತ್ತು. ನಾನು ಅದನ್ನು ಹಾಕಿ ಇರಲಿಲ್ಲ. ಇವತ್ತು ಮೊನ್ನೆಯಿಂದ ಹಾಕಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಇದೇ ವ್ಲಾಗ್ ಕಂಟಿನ್ಯೂ ಆಗ್ತಾ ಇತ್ತಾ. ಸೊ ಇವತ್ತು ಆ ವ್ಲಾಗನ್ನು ನೋಡಿಕೊಂಡು ಬನ್ನಿ, ಓಕೆನಾ? ಮತ್ತು ನಾಳೆಯಿಂದ ಬೇರೆ ವ್ಲಾಗ್ ಹಾಕ್ಕೊಂಡು, ಅದೆಲ್ಲ ಎಡಿಟ್ ಸ್ವಲ್ಪ ಬಾಕಿ ಇತ್ತು, ಹಾಗೆ ಬಾಕಿ ಆಗಿದ್ದೆ. ಇವತ್ತು ನನ್ನ 2 ತಿಂಗಳ ಮುಂಚಿನ ವ್ಲಾಗನ್ನು ನೋಡ್ಕೊಂಡು ಬನ್ನಿ ನೀವು. ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಟೊಮಾಟೋ ಸ್ಟಾರ್ಟ್. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ನಿನ್ನೆಯಿಂದ ಇದು ಹೊಸ ವ್ಲಾಗ್ ಹಳೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟ ಗೊತ್ತಿಲ್ಲ. ನಿನ್ನೆ ಇವರು ಮೆಹಂದಿಗೆಲ್ಲ ಹೋಗಿ ಬಂದು ಮತ್ತೆ ಮಲಗಿ, ಇವತ್ತು ಮದುವೆಗೆ ಹೋಗ್ಲಿಕ್ಕೆ ಉಂಟು ನನಗೆ. ಹಾಗಾಗಿ ಕೆಲಸ ಆಗ್ತಾ ಉಂಟು. ಒಂದು ಅಡಿಗೆ ಆಗಿ ಮತ್ತೆ ಹೊರಡುದು. ಇವತ್ತು ನನಗೆ ಎರಡೆರಡು ಕೆಲಸ ಉಂಟು. ಒಂದು ನನಗೆ ಸೀರೆ ಉಡಬೇಕು, ಇನ್ನು ಮತ್ತೆ ನನ್ನ ಮಗಳಿಗೆ ಸೀರೆ ಉಡಿಸ್ಬೇಕು. ಸಣ್ಣ ಮಗಳಿಗೆ, ದೊಡ್ಡ ಮಗಳಿಗೆ ಸೀರೆ ಉಡಿಸ್ಲಿಕ್ಕೆ. ಹಾಗೆ ಎರಡೆರಡು ಕೆಲಸ ನನಗೆ. ಮತ್ತೆ ನಮ್ಮ ಮಿನ್ಕು ಅನ್ನು ಸಮಾಧಾನ ಮಾಡಿ ಟೈಮ್ ನನ್ನ ಸಣ್ಣ ಸೊಸೆಯನ್ನು ಸಮಾಧಾನ ಮಾಡುದ್ರಲ್ಲೇ ಹೋಯ್ತು ಗೈಸ್. ಅಯ್ಯೋ ಕೈ ಕಾಲೊಂದು ಹಿಡ್ದಿಲ್ಲ ನಾನು ಉಳಿಲಿಕ್ಕೆ. ಈ ಹುಡುಗಿ ಟೈಮ್ ವೇಸ್ಟ್ ಆಯ್ತು ಇವತ್ತು ಸೊಸೆಗೋಸ್ಕರ. ಆದ್ರೂ ಮಾತಿಗೆ ಬೆಲೆ ಕೊಟ್ಟು ನಿಲ್ತಾಳ ಇಲ್ವಾ ಅಂತ ನೋಡುವ ಮದುವೆಗೆ ಹೋದ ನಂತರ. ವೆಯ್ಟ್ ಆ್ಯಂಡ್ ವಾಚ್. ಈಗ ಹೊರಡ್ತೇವೆ ನಾವು, ಇಲ್ಲದೆ ಬೈಗುಳ ತಿನ್ಬೇಕು. ನಾವು ಹೊರಟಾಯ್ತು ಗೈಸ್ ಮದುವೆಗೆ. ಹೇಗೆ ಕಾಣ್ತಾ ಉಂಟು? ಮೈ ಡಾಟರ್ ಆಲ್ಸೋ ರೆಡಿ. ಹೇಗೆ ಆಗಿದೆ ಗೈಸ್, ಕೂದಲು ಮಾತ್ರ ಕಟ್ಟಲಿಕ್ಕೆ. ನಮಗೆ 2 ಮದುವೆ ಅಟೆಂಡ್ ಮಾಡಲಿಕ್ಕಿತ್ತು. ಒಂದು ನೇಬರ್ಸಿದ್ದು ಮತ್ತು ರಿಲೇಟಿವ್ಸ್ದು. ಫಸ್ಟು ನೇಬರ್ಸ್ ಮದುವೆಗೆ ಹೋದ್ವಿ. ಅಲ್ಲಿ ಹೋಗಿ ಜಸ್ಟ್ ಒಂದು ವಿಸಿಟ್ ಕೊಟ್ಟು ಅಲ್ಲಿಂದ ಸೀದಾ ರಿಲೇಟಿವ್ಸ್ ಮದುವೆಗೆ ಬಂದ್ವಿ. 2 ಕೂಡ ಒಂದೇ ಕಡೆ ಇದ್ದಿದ್ದರಿಂದ ಈಸಿ ಆಯಿತು. ಒಂದು ಸ್ವಲ್ಪ ದೂರ ಇತ್ತು ಅಷ್ಟೇ. ಅಲ್ಲಿ ಜಸ್ಟ್ ಒಂದು ಫೋಟೋಕ್ಕೆ ಫೋಸ್ ಕೊಟ್ಟು ಅಲ್ಲಿಂದ ಸೀದಾ ನಮ್ಮ ರಿಲೇಟಿವ್ ವೆಡ್ಡಿಂಗ್ಗೆ ಬಂದ್ವಿ. ನಾವು ಬರುವಾಗ ಆಲ್ರೆಡಿ ಎಲ್ಲರೂ ಬಂದಿದ್ರು, ನಾವೇ ಲೇಟು. ಅತ್ತಿಗೆ ಅವರು ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು. ಹೋಗಿ ಒಂದು ಸ್ವಲ್ಪ ಹೊತ್ತು ಆಗುವಾಗಲೇ ಈ ಮಕ್ಕಳು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ, ಒಂದು ಫೋಟೋ ತೆಗಿಯೋಣ ಆಂಟಿ ಅಂತ ಹೇಳಿದರು. ಸೊ ಹಾಗಾಗಿ ಅವರ ಜೊತೆ ಫೋಟೋ ತೆಗೆದೆ. ಅದಕ್ಕೆ ನಾನು ಇವ್ರ ಮಕ್ಕಳ ಹತ್ರ ಹೇಳ್ತಾ ಇದ್ದೆ, ದೊಡ್ಡವರೆಲ್ಲ ನೋಡೋದು ರೀತಿ ಬೇರೆ, ಈ ಮಕ್ಕಳು ಕೂಡ ನೋಡ್ತಾರಲ್ಲ ಅದೇ ಖುಷಿ ಅಂತ. ಸೊ ಇವರು ನನ್ನ ಚೋಟ ಫ್ಯಾನ್ಸು. ಅವರ ಜೊತೆ ಒಂದು ಫೋಟೋ ತೆಗೆದು ಖುಷಿ ಆಯಿತು ನನಗೆ. ಈ ವಿಡಿಯೋ ಅವ್ರು ಇವಾಗ ನೋಡ್ತಾರೆ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ಈ ವಿಡಿಯೋ ಮಾಡಿ 2 ತಿಂಗಳ ತನಕ ಆಯಿತು. ಅವ್ರಿಗೀಗ ನೆನಪಿರತ್ತೋ ಇಲ್ವೋ. ಹಾಗೆ ಮತ್ತೆ ಎಲ್ಲರ ಹತ್ರ ಒಂದು ರೌಂಡ್ ಮಾತಾಡ್ಕೊಂಡು ಬಂದ್ವಿ. ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಹಾಗಾಗಿ ಮಾತಾಡ್ಸ್ಕೊಂಡು ಬಂದ್ವಿ. ಬೇಕಂತಲೇ ಮಾಡಿ ಏನು ನೋಡಿ ಇನ್ನೆಲ್ಲೋ ನೋಡುವ ಪರಿಯೇನು, ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕರೆ ಬಂದಿದೆ, ನಿನ್ನಿಂದಲೇ ಕನಸು. ಅಲ್ಲಿಂದ
ಮತ್ತು ವಿಶ್ ಎಲ್ಲ ಮಾಡಿ ಊಟಕ್ಕೆ ಅಂತ ಹೊರಟ್ವಿ. ನಾನ್ ವೆಜ್ ಕೆಳಗಡೆ ಇತ್ತು, ವೆಜ್ ಮೇಲ್ಗಡೆ ಇತ್ತು. ಪ್ರಶ್ ಇವತ್ತು ನಾನು ಕೂಡ ವೆಜ್ಜೇ ಊಟ ಮಾಡ್ತೀನಿ ಅಂತ ನನ್ನ ಜೊತೆನೇ ಬಂದಳು. ನಾನು ಒಬ್ಬಳೇ ಇದ್ದೆ ಅಲ್ವಾ, ಹಾಗಾಗಿ ನಾನು ಅವಳು ವೆಜ್ ಊಟ ತೆಗೊಂಡ್ವಿ. ಅವರೆಲ್ಲ ಕೆಳಗಡೆ ಇದ್ದರು. ಇವತ್ತು ನನಗೆ ವೆಜ್ ಪಾರ್ಟ್ನರ್ ಆಗಿ ನಮ್ಮ ಪ್ರಶುನಿ ಅವರು ಬಂದಿದ್ದಾರೆ. ಜೂಮ್ ಹುಡುಗತ್ತಂಗಿಲ್ಲ ಮಾರ ಬೇಗ ಬತ್ತ ಊಟ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಹೋಗುವ ಅಂತ ಹೊರಟು ಮಲ್ಪುರ ಬಿಡ್ತು ಸೀದಾ ತಿರ್ಗ ಒಂದು ಗೋಪಾಲ ಇವಳು ಮನೆ ಪ್ರತಿಜ್ಞಾನಿಗೆ ಮಂಡೆ ಬಿಸಿ ಆಗಿತ್ತು. ಅವಳು ಮನೆಯಲ್ಲಿ ಇಲ್ಲದೆ ಮನೆ ಹೇಗಾಗಿದ್ಯವಲ್ಲ, ಮನೆ ಚಂದ ಉಂಟು ಪ್ರತಿಜ್ಞೆ, ಎಂತ ಸಹ ಆಗಿಲ್ಲ ನೋಡು. ಪಾಪ ನನ್ನ ಸೊಸೆ ನೋಡಿ ಅಂತ ಅಪರೂಪ ನನ್ನದು ನೋಡಿ ಗೈಸ್, ನನ್ನ ಸೊಸೆ ಮದುವೆ ಮನೆಯಿಂದ ಬಂದು ಜ್ಯೂಸ್ ಮಾಡ್ತಿದ್ದಾಳೆ. ಅಲ್ಲ ಹನಿ ಬುಲ್ಪುನು ಪ್ರಜ್ಞಾ ಬರ್ತಾ ಬಾಲೆ ನಮ್ಮ ಫ್ಯಾಮಿಲಿ ಎಲ್ಲ ಬಾಲೆ ಪತನದ ಐಫೋನ್ ಮಾರ್ರೆ ಕೋಡಿಗೆ ಹಾಕೊಂಡು ಹಾಯ್ ಅನ್ಪಿ ಎಷ್ಟು ಜನ ಭಿನ್ನ ಇರಲಿಲ್ಲ ಡಿಸ್ಕಷನ್ ಅಂತಂದಿಲ್ಲ ಕನ್ನಡನಾ ಕನ್ನಡನಾ ಫೈನಲಿ ನಮ್ಮ ಪ್ರಜ್ಞಾನೆಲ್ಲ ತಕೊಂಡು ಬಂದ್ವಿ ಮನೆಗೆ ಹೋಗಿ. ಹನಿ ಕೂಗಿದ್ರಿಂದ ಪ್ರಜ್ಞಾ ಬಂದಿದ್ದು ಅಲ್ಲ. ಪ್ರಜ್ಞಾ ಮನೆಯನ್ನೊಮ್ಮೆ ನೋಡಿ ಬಂದಿದ್ದ ಅವಳು. ಪ್ರಜ್ಞಾ ಮನೆ ಕ್ಲೀನ್ ಉಂಟಾ? ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಶುರು ಮಾಡಿದ್ದೇವೆ. ಯಾಕೆ ಅಂದ್ರೆ ಪ್ರಜ್ಞಾ ಹೋಗ್ತಿದ್ದಾಳೆ ಗೈಸ್, ಆ ಖುಷಿಯಲ್ಲಿ ವ್ಲಾಗ್ ಮಾಡ್ತಿರೋದು. ಸೊಸೆ ಹೋಗ್ತಿದ್ದಾಳೆ ಅಂತ. ಅವಳ ಲಿಪ್ಸ್ಟಿಕ್, ಪ್ರಜ್ಞಾ ಒಂದು ಲಿಪ್ಸ್ಟಿಕ್ ಇತ್ತು ಮಿಂಕುದು, ಅದನ್ನೆಲ್ಲ ಹಾಕಿ ಎಂತ ಇಲ್ಲ, ತುಂಬಾ ದಿನ ಆಯ್ತಲ್ಲ ವಿಡಿಯೋ ಮಾಡಿದೆ, ಹಾಗೆ ಇವತ್ತು ಮಾಡುವ ಅಂತ ಆಯ್ತು. ಯಾಕಂದ್ರೆ ಮುಂಚೆದೇ ವಿಡಿಯೋ ಹಾಕ್ತಾ ಇದ್ದೆ, ಮಿಡ್ಲಲ್ಲಿ ಏನು ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಮಾಡ್ಲಿಲ್ಲ. ಹಾಗೆ ಮನೆದು ಹಿಂದ್ಗಡೆ ಸ್ವಲ್ಪ ಕೆಲಸ ಎಲ್ಲ ಆಗ್ತಾ ಇತ್ತು, ಬಂಡದ ಆಮೇಲೆ ಹೇಳ್ತೇನೆ ನಿಮಗೆ. ಈಗ ನಮ್ದು ಸಂಜೆಗೆ ಕಷಾಯ ಎಲ್ಲ ಆಗ್ತಾ ಉಂಟು, ತೋರಿಸ್ತೇನೆ ನಿಮ್ಗೆ. ನೋಡಿ ನನ್ನ ಮಿಂಕುದು ಮೇಕಪ್ ಆಗ್ತಾ ಉಂಟು ಹನಿಗೆ, ನಾಳೆ ಹೋಗ್ಲಿಕ್ಕೆ. ನೋಡಿ ಎಲ್ಲ ತುಂಬಿಸಿ ಆಯ್ತಾ ಗೋಣಿ? ಏಯ್ ಮತ್ತೆ ಮನೆ ಖಾಲಿ. ಮಿಂಕು ಬರ್ತದು ನಮ್ಮ ಮಿಂಕು ನಮ್ಮ ಮನೆಗೆ ಬಂದು 2 ವಾರ ಆಯ್ತಾ. 2 ವಾರದಿಂದ ಅವಳನ್ನು ಕೂತ್ಕೊಳ್ಳಿಸಿ ನಾಳೆ ಕಡೇ ದಿನ ಹೋಗ್ಲಿಕ್ಕೆ ಅಲ್ಲ ಮಿಂಕು? 10 ರೂಪಾಯಿ ಜಾಸ್ತಿ ಉಂಟಾಯ್ತು ಕಿಸ್ ನೆಟ್ಟು ನೋಡಿ, ಪರ್ಸಲ್ಲಿ ಎಲ್ಲ ದುಡ್ಡು ಮಿಂಕು ಹತ್ರ. ಆಯ್ತಾ ಮಿಂಕು ಗೋಣಿ ತುಂಬಿಸಿ ಆಯ್ತಾ? ನಾಳೆ ಹೋಗುದು. ಕೂಗ್ಲಿಕ್ಕೆ ಇಲ್ವಾ?
ಆಂಟಿಯನ್ನು ಸಾರಿ ಮಾಮಿಯನ್ನು ಬಿಟ್ಟು ಹೋಗುವಾಗ ಮಾಮಿಯನ್ನು ಬಿಟ್ಟು ಹೋಗುವಾಗ ಮಿನ್ಕು ಎನ್ನ ಕ್ಲಿಪ್ ಉಂಡು ಮುಲ್ತುಲಶು ಇಂಚಿ ತಿರ್ಗಿಗೆ ಇತ್ತೆ ಪನ್ ಇತ್ತೆ ಗೊಂಬೆಲೆ ಕದೋದಿಲ್ಲ ಗೈಸ್ ನಿಜ ಪನ್ ಅತ್ತೆನ್ ಬಿಟ್ಟು ಹೋಗ್ಲಿಕ್ಕೆ ಅಳು ಬರ್ತದೆ ನನ್ಗೆ ಬೊಗ್ಲ ಪನ್ ಮಿನ್ಕು ಹೇಳು ನೋಡಿ ಪನ್ ನಾಳೆ ನಾಳೆ ಹೋಗುವಾಗ ತೋರಿಸ್ತೇನೆ ಅಳ್ತಾಳೆ ಟೊಮೆಟೊ ಕಾಯಿ ಮುಂಚೆ 500 ಉಂಟು ಈಗ ಹನಿಗೊಂದು ಪಾರ್ಸೆಲ್ ಬರ್ಲಿಕ್ಕೆ ಉಂಟು ಟೊಮೆಟೊ ಕಾಯಿ ಮೆಣಸು ನಮ್ಮ ಮುದ್ದು ಸೊಸೆ ಬೈಂಡ್ ಹಾಕಿ ಕೊಡ್ತಾ ಇದ್ದಾಳೆ ನೋಡಿ ಅವಳ ಲುಕ್ ಅಂದ್ರೆ ಲುಕ್ ಗೈಸ್ ತುಲ ಕೃಷ್ಣ ಪ್ರಜ್ಞಾ ಮತ್ತೊಮ್ಮೆ ಹೊರೆ ಕಂಡಲ್ಲಿ ನೋಡು ಒಂದು ಪದ್ಯ ಉಂಡತ್ತ ನನ್ನ ಮಗಂದು ശരിയാത്ത് കൊറിത്തെ ശരിയാ ಎಷ್ಟು ಬುಕ್ಕಿಗೆ ಹಾಕಿದ್ಯಾ ಮತ್ತೆಂತ ಗೊತ್ತಾ ಗೈಸ್ ನಂಗೆ ಒಂದು ಬೇಜಾರಾಗಿದ್ದು ಮ್ಯಾಗಿ ಎಲ್ಲ ಮಾಡಿದ್ರು ನನ್ಗೆ ಒಂದು ಚೂರು ಮೆಣಕು ತಂದು ಕೊಡ್ಲಿಲ್ಲ ಅತ್ತೆ ತಗೊಳ್ಳಿ ಒಂದು ಬಾಯಿ ತಿನ್ನಿ ಎಂತ ಅನ್ಹೆಲ್ದಿ ನೀವು ತಿನ್ಬೋದು ಅನ್ಹೆಲ್ದಿ ನಾನು ಮಾತ್ರ ತಿನ್ಬಾರ್ದು ನಾನು ಮತ್ತೇನು ಅಜ್ಜಿಯಾ ಅವಳಿಗೆ ದೂರ ಹಾಕ್ಬೇಡ ನೀನು ಇವರೆಲ್ಲ ಮಾಡುದು ಮತ್ತೆ ನನ್ನ ಮಗಳಿಗೆ ದೂರ ಹಾಕ್ಬೋದು ಸೇರ್ಕೊಂಡು ಒಳ್ಳೆ ಮಗಳೇ ಮತ್ತೆ ಕೆಟ್ಟ ಮಗಳ ಕೃಷ್ಣ ದಾದಾ ನೋಡಿ ಬೈಂಡ್ ಹಾಕುವವನ ಅಕ್ಕ ಅಲ್ಲಿ ಚಂದ ಬಿದ್ಕೊಂಡಿದ್ದಾಳೆ ಇವಳ ಹತ್ರ ಬೈಂಡ್ ಹಾಕ್ಸುದು ಎಂತೆಂತ ಜನಗಳು ಗೈಸ್ ನಾನು ಕೇನ್ನಲ್ಲ ಇಜ್ಜಿ ಪ್ರಜ್ಞಾಲೆ ಕೊಂಚ ವಸ್ತೇನೆ ಜನಕ್ಕಲ್ಲ ಅದ ಅದ ಪ್ರಜ್ಞಾ ಅದ ഞാൻ പന്നല്ല കേഞ്ചി അതവസ്ഥന ಈ ಆಯನ ಅಕ್ಕ ನೀನವನ ಅಕ್ಕ ಬೈಂಡ್ ಹಾಕುದು ಮಾತ್ರ ಅವಳು ಅಲ್ಲಿ ಕೋಪಡೆ ಪಾಡು ನೇಪಾಲ ಬೈಂಡ್ ಪಾಡ್ನಾಗ ಓಕೆ ಗೈಸ್ ನಾನೀಗ ಸ್ನಾನಕ್ಕೆ ಹೋಗ್ಬೇಕು ನಾಳೆ ನನ್ನ ಮುದ್ದು ಸೊಸೆಗೆ ಪಲಾವ್ ಮಾಡ್ಬೇಕಂತೆ ಅದಕ್ಕೆಲ್ಲ ರೆಡಿ ಮಾಡ್ಲಿಕ್ಕೆ ಕಚಂಬರ್ ಕೋಜಪ್ಪಿಜ್ಜಿ ಅಂದ ಪ್ರಜ್ಞಾ ಕಚಂಬರ್ ಬೋಡ ಬರ್ಸದ ಯಾ ನಿಕ್ಕ ಮಲ್ಪನ ಹತ್ತು ಆಲೆಗ್ ಮಲ್ಪನ ಪ್ರಜ್ಞೆ ಆಡುತ್ತೆ ಇವರದೊಂದು ಅಜ್ಜಿ ಪುಲ್ಲಿದು ಮುಗಿದೇ ಇಲ್ಲ ಯಾವಾಗ ನೋಡಿದ್ರು ಡಿಂಗ್ ಡಾಂಗ್ ಅಂತ ಸುಮ್ಮನೆ ಕೂತ್ಕೊ ನಾನು ಹೋಗ್ತೇನೆ ಸ್ನಾನಕ್ಕೆ ಯಪ್ಪ ದೇವರೇ ಹೇಳ್ಲಿಕ್ಕೆ ಸಾಗುದಿಲ್ಲ. ಗುಡ್ ಮಾರ್ನಿಂಗ್, ಶುಭ ದಿನ ಎಲ್ರಿಗೂ. ಇವತ್ತು ನನ್ನ ಮಗಳ ಸ್ಕೂಲ್ ಸ್ಟಾರ್ಟ್. ಇವತ್ತು ಹನಿ 10th ಕಾಲಿಡ್ತಾ ಇದ್ದಾಳೆ. ಬಲಗಾಲಿಟ್ಟು ಒಳಗೆ ಹೋಗ್ಲಿಕ್ಕೆ. ಇಂಚೆ ತಿರ್ಗು. ಫಸ್ಟ್ ಡೇ ಹನಿಗೆ ಇವತ್ತು ಸ್ಕೂಲು. ಕೃಷ್ಣನಿಗೆ ಸ್ವಲ್ಪ ಲೇಟ್. ಮಿಣ್ಕು ಕೂಡ ಹೊರಡ್ತಿದ್ದಾಳೆ ಹೋಗ್ಲಿಕ್ಕೆ. ಅಲ್ಲ ಮಿಣ್ಕು, ಹೋಗಿ ಪಲಾವ್ ತಿನ್ನು, ಪಲಾವ್ ಮಾಡಿ ಅಂತ. ಓಕೆ ಗೈಸ್, ನಮಗೆ ಕೂಡ ಹೋಗ್ಲಿಕ್ಕೆ ಉಂಟು ಇವತ್ತು. ಮತ್ತೆ ಹೇಳ್ತೇನೆ ಬಾಯ್ ಬಾಯ್ ಹನಿ, ಆಲ್ ದ ಬೆಸ್ಟ್. ನನಗೆ ನೋಡಿ ಇಲ್ಲಿ ಒಂದು ಪಿಂಪಲ್ ಆಗಿದೆ. ಇದೆಂತ ಅಂತ ಗೊತ್ತಿಲ್ಲ, ಪಿಂಪಲ್ ಜಾಸ್ತಿ ಆಗುದು ಇಲ್ಲಿ. ಇವತ್ತು ನಮಗೆ ಕೂಡ ಬೇಲೂರಿಗೆ ಹೋಗ್ಲಿಕ್ಕೆ ಉಂಟು. ಹೋಗುವಾಗ ತಿಳಿಸ್ತೇನೆ ವಿಷಯ ಎಂತ ಅಂತ. ಇವತ್ತು ಮನೆ ಖಾಲಿ, ಅಮ್ಮನವರು ಮಾತ್ರ ಇರೋದು. ನಾಳೆ ಇನ್ನು ಖಾಲಿ. ನಾಳೆ ನನ್ನ ದೊಡ್ಡ ಮಗಳು ಕೂಡ ಹೋಗ್ತಾಳೆ. ಇವತ್ತು ಸೊಸೆ ಹೋಗ್ಲಿಕ್ಕೆ, ನಾಳೆ ಮಗಳು ಹೋಗ್ಲಿಕ್ಕೆ, ಮತ್ತೆ ಮನೆ ಖಾಲಿ. ಮತ್ತೆ ಮಿನಿಕು ಸಿಗುದಿಲ್ಲ ಗೈಸ್ ನಮಗೆ. ಮಿನ್ಕುಗೆ ಇವತ್ತು ಬೀಳ್ಕೊಡಿಗೆ ಸಮಾರಂಭ. ಮಿನ್ಕು ಬಾಯ್. ಯಾವಾಗ ಬರ್ತಿ? ನೋಡ್ಬೇಕು. ಪಲಾವ್ ಇಷ್ಟ, ಪಲಾವ್ ತಿಂದ್ಯಾ?
ನಿನ್ನ ಹೋಗಿ ಡೆಲಿವರಿ ಅರ್ಧ ಮಾಡ್ತಾರೆ. ಸರಿ ಹೊಚ್ಚಿನಟ್ಟು ಇವತ್ತು ಕೂತ್ಕೋಬೇಕು, ನಾಳೆ ಹೋಗುವ. ನಾಳೆ ಪಿಂಕಿ ಹೋಗುವಾಗ ಆಯ್ತಾ? ಬೈ ಮಾಡಿ ಲಗೇಜ್ ಇನ್ನು ಬರೋ ವರ್ಷ, ಇನ್ನು ಬರೋ ವರ್ಷ ನೋಡಿ ಅವಳದು ಇದು ಎಂತ ಗಂಟು ಮುಟ್ಟೆ, ಒಂದು ಅಲ್ಲಿ ಒಂದು ಎರಡು. ಹೌದಾಗೈತೆ. ನಾನು ಮತ್ತೆ ನನ್ನ ಮಗಳು ನಾವು ಬೇಲೂರಿಗೆ ಹೋಗ್ಲಿಕ್ಕೆ ಉಂಟು. ನೀ ಬೊಬ್ಬೆ ಹೊಡಿಬೇಡ, ನನಗೆ ಕೇಳ್ತದ ಹಾಗೆ. ಮಿನ್ಕು ಹೋದ್ದು ನಾವು ಇವತ್ತು ಬೇಲೂರಿಗೆ ಹೋಗ್ಲಿಕ್ಕೆ. ನಾನು ಮತ್ತೆ ನನ್ನ ಡಾಟರ್ ಮತ್ತೆ ನನ್ನ ಸಣ್ಣ, ಮತ್ತೆ ಇನ್ನು ಕೆಲವರೆಲ್ಲ ಬರ್ಲಿಕ್ಕಿದ್ದಾರೆ, ಅರ್ಧದಲ್ಲಿ ಸಿಗ್ತಾರೆ. ಸದ್ಯಕ್ಕೆ ನಾವೇ ಇರೋದು. ನಾವಿವತ್ತು ಹೋಗುವಾಗ ರಾಘವೇಂದ್ರ ಮಠಕ್ಕೆ ಹೋಗ್ಬೇಕು ಅನ್ಕೊಂಡದ್ದು, ನಮ್ಮ ಗ್ರಾಚಾರಕ್ಕೆ ಆಗ್ಲಿಲ್ಲ, ಲೇಟ್ ಆಯ್ತು ಹೊರಟಿತ್ತು. ಆದ್ರೆ ಬರುವಾಗ ಬರ್ಬೇಕು. ತಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಎಂತ ಅಂತ ಈ ಸಲ ಅಂತೂ ಘಾಟಿ ವ್ಯೂ ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಮಳೆನೂ ಬರ್ತಾ ಇತ್ತು, ಮೋಡನೂ ಇತ್ತು, ಹಾಗಾಗಿ ನೋಡೋಕ್ಕಂತೂ ಸಖತ್ತಾಗಿತ್ತು. ಬಟ್ ನಮಗೆ ಇಳಿಲಿಕ್ಕೆ ಟೈಮ್ ಆಗಲಿಲ್ಲ ಆಯಿತಾ. ಇಲ್ದಿದ್ರೆ ಇಳಿದು ಒಂದೆರಡು ಫೋಟೋ ತೆಗಿಯೋ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಇನ್ನು ಬರುವಾಗ ನೋಡ್ಬೇಕು ಆಗ್ತದಾ ಇಲ್ವಾ ಅಂತ. ನನಗೆ ಮುಂಚೆ ಎಲ್ಲ ಚಾರ್ಮಾಡಿ ಘಾಟ್ ಅಂದರೆ ಸಣ್ಣ ಇರುವಾಗಲೇ ಬಂದ ಅಭ್ಯಾಸ. ನಾವು ಕೊಟ್ಟಿಗೆರ ಪಲ್ಗುಣಿಯಲ್ಲಿ ಇದ್ದದಲ್ಲ, ರಜೆ ಸಿಕ್ಕಿದ್ರೆ ಸಾಕು ಚಾರ್ಮಾಡಿಗೆ ನೆಂಟರ ಮನೆಗೆ ಅಂತ ಬರ್ತಾಯಿದ್ವಿ. ನನಗೆ ಚಾರ್ಮಾಡಿ ಘಾಟಿ ಅಷ್ಟೊಂದು ಉದ್ದ ಅಂದರೆ ಕಷ್ಟ ಅಂತ ಅನಿಸೋದೇ ಇಲ್ಲ, ಬೇಗ ಹೋಗಿ ಬಂದಾಗೆ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ಚಾರ್ಮಾಡಿ ಘಾಟ್ ಅಂದ್ರಪ್ಪ ಘಾಟಿಯಲ್ಲಿ ಹೇಗೆ ಜರ್ನಿ ಮಾಡೋದು ಅಂತ ಹೇಳ್ತಾರೆ. ಬಟ್ ನನಗೆ ಹಾಗೆ ಅನಿಸೋದೇ ಇಲ್ಲ, ಅಂದರೆ ಹೋಗಿ ಬರ್ತಾ ಇದ್ವಲ್ಲ ಹಾಗಾಗಿ. ಅದರಲ್ಲೂ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಂತೂ ಯಾವುದೇ ವೆಹಿಕಲ್ ಆದರೂ ನಿಲ್ಲಿಸದೆ ಹೋಗೋದೇ ಇಲ್ಲ. ಅದೊಂದು ನಮಗೂ ಘಾಟಿಯಲ್ಲಿ ಓಡಾಡುವಾಗ ನಮಗೆ ಒಂದು ಆಶೀರ್ವಾದ ದೇವರದ್ದು, ಏನು ಆಗದೆ ಇರಲಿಕ್ಕೆ ಎಲ್ಲರೂ ಒಮ್ಮೆ ನಿಲ್ಲಿಸಿ ಹೋಗೋದು. ಓಕೆ, ಇನ್ನೇನು ಘಾಟಿ ಕಳೆದ ಮೇಲೆ ಕೊಟ್ಟಿಗೆರೆ ಬರ್ತದೆ. ನಮಗೆ ಕೊಟ್ಟಿಗೆರೆ ಬರುವಾಗ ಒಂಥರ ಖುಷಿ ಆಗೋದು, ಇನ್ನು ಊರು ಬಂತಲ್ವಾ, ಮನೆಯೆಲ್ಲ ಕಾಣ್ತದಂತ. ಸಣ್ಣದಿರುವಾಗ ಹಾಗೆ ಒಂದು ಮನೆ ಕಂಡ್ರೆ ಸಾಕು, ಘಾಟಿ ಮುಗೀತು, ಇನ್ನು ಮನೆ ಸಿಗ್ತದಂತ, ಆ ಥರ ಫೀಲ್ ನಮಗೆ. ಕೊಟ್ಟಿಗೆರೆ ರೀಚ್ ಆದ್ವಿ. ಚಿಕ್ಕಮ್ಮನನ್ನು ಅರ್ಧ ರೋಡಲ್ಲಿ ಈಗ ನನ್ನ ಅತ್ತಿಗೆ ಕೂಡ ಸಿಕ್ಕಿದ್ರು, ಅವರ ಕೂಡ ತಗೊಂಡು ಹೋಗುದು ಟ್ರ್ಯಾಕ್ಗೆ ಹೋಗುದು. ಸ್ವಲ್ಪ ದೂರ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೋಗ್ಲಿಕ್ಕೆ. ನಾವು ಈ ಕಡೆಯಿಂದ ಹೋಗೋದಕ್ಕೂ ಆ ಕಡೆಯಿಂದ ಹುಡುಗಿ ಕಡೆ ಮನೆಯವರು ಬರೋದಕ್ಕೂ ಸರಿಯಾಗಿತ್ತು. ಅವರು ಆ ಕಡೆ ನೆಲ್ಲಿಯಾಡಿ ಶಿರಡಿ ಘಾಟಿ ಹಾಗೆ ಬಂದಿದ್ರು, ಸಕಲೇಶ್ಪುರ ಆಗಿ. ನಾವು ಈ ಕಡೆಯಿಂದ ಬಂದಿದ್ವಿ, ಈ ಕಡೆಯಿಂದ ಹತ್ತಿರ ಆಗತ್ತೆ ನಮಗೆ ಅಂತ. ನಾವು ಬಂದು ರಿಚಾಗಿ ಜ್ಯೂಸ್ ಎಲ್ಲ ಕುಡಿದು ಇವಾಗ ಕೂತ್ಕೊಂಡಿದ್ದೇವೆ. ವಿಷಯ ಏನಪ್ಪ ಅಂದರೆ, ನನ್ನ ತಮ್ಮನಿಗೆ ಹುಡುಗಿ ಸೆಟ್ ಆಯಿತು. ಆ್ಯಕ್ಚುಲಿ ನಮಗೆ ಹುಡುಗಿ ಕೂಡ ರಿಲೇಷನ್, ನನ್ನ ತಮ್ಮ ಕೂಡ ಸೆಟ್ ಅಂದರೆ ಜಾಸ್ತಿ ಹುಡುಗಿ ಗಂಡನ ರಿಲೇಷನ್. ನಮಗೆ ಹೇಗೆ ಹೇಳುದು, ಅದು ಇನ್ನೊಂದ್ಸಲ ಹೇಳ್ತೇನೆ. ಸದ್ಯಕ್ಕೆ ತಮ್ಮನ ಮನೆ ನೋಡ್ಲಿಕ್ಕೆ ಹುಡುಗಿ ಕಡೆಯವರು ಬಂದಿದ್ದಾರೆ, ಅದಕ್ಕೆ ನಾವು ಸಹ ಬಂದದ್ದು. ನಮಗೆ ಹುಡುಗಿ ಕಡೆಯಿಂದ ಎಂಟ್ರಿ, ಹುಡುಗನ ಕಡೆಯಿಂದ ಸಹ ಎಂಟ್ರಿ. ನಾನು ಹುಡುಗಿ ಕಡೆ, ನಾನು ಹುಡುಗಿ ಕಡೆಯವಳು, ನಾನು ಹುಡುಗನ ಕಡೆಯವರು. ಅದೊಂದು ಸ್ಟೋರಿ ಎಲ್ಲ ಉಂಟು, ಅದನ್ನು ನಾವೀಗ ಹೇಳುವುದಿಲ್ಲ, ರಿವೀಲ್ ಮಾಡೋದಿಲ್ಲ. ಇನ್ನೊಂದ್ಸಲ ರಿವೀಲ್ ಮಾಡ್ತೇವೆ. ಅವ್ರದ್ದು ಲವ್ ಸ್ಟೋರಿ ಅಲ್ಲಪ್ಪ, ಲವ್ ಸ್ಟೋರಿ ಅಲ್ಲ, ಆಯ್ತಾ, ಅರೇಂಜ್ ಮ್ಯಾರೇಜ್ ನಾನು ಮಾಡಿದ್ದು. ಪ್ರೌಡ್ ಫೀಲ್. ನಾನು ಇವರ ಅಮ್ಮ ಎಲ್ಲ ಸೇರಿ ಮಾಡಿ ಎಫರ್ಟ್, ತುಂಬ ಎಫರ್ಟ್ಸ್ ಎಲ್ಲ ಹಾಕಿ ಅಂತಿಂತ ನನ್ನ ತಮ್ಮನಿಗೆ ಮಾಡಿದ್ದು. ಹಾಗಾಗಿ ಇವತ್ತು ಹುಡುಗನ ಮನೆ ನೋಡಲಿಕ್ಕೆ ಬಂದದ್ದು. ನೀವು ನೋಡಿದ್ದೀರಲ್ಲ, ಗೃಹ ಪ್ರವೇಶದ ವಿಡಿಯೋ ಹಾಕಿದ್ದೆ, ತಮ್ಮಂದು ಮನೆದು. ತಮ್ಮ ಮೀನ್ಸ್ ನನ್ನ ಅಮ್ಮನ ತಂಗಿ ಮನೆ, ಇದು ಚಿಕ್ಕಮ್ಮನ ಮನೆ ನಂದು ಅಲ್ವಾ ಕೃಷ್ಣ. ಲಾಸ್ಟ್ ಟೈಮು ನಾನು ಇವಳ ಅಕ್ಕ ಎಲ್ಲ ಬಂದಿದ್ವಲ್ಲ, ಇಲ್ಲಿಗೆ ಬಂದಿದ್ದು. ಇವಳು ದುಬೈಯಲ್ಲಿದ್ಲು, ಮತ್ತು ನೀನು ನನಗೆ ಕರ್ಕೊಂಡು ಬಂದಿದ್ದು. ನಾವು ಬೇಲೂರೆಲ್ಲ ತಿರುಗಿದ್ವಲ್ಲ, ಮಿಣುಕು, ನಾವೆಲ್ಲ ಇಲ್ಲಿಗೆ ಬಂದಿದ್ದಿಲ್ಲ. ಈಗ ಹೋಗುವ ಬಾ, ಬೇಲೂರು ಇಲ್ಲಿಗೆ ಉಂಟು, ಇಲ್ಲಿಂದ 15 ನಿಮಿಷ ಅಷ್ಟೇ. ಸ್ಕೂಟರ್ ನಿಮಗೆ ಬೈಕ್ ಬಿಡಲಿಕ್ಕೆ ಬರ್ತದೆ, ಬೈಕಲ್ಲಿ ಹೋಗುವ.
ಇದು ಗೃಹ ಪ್ರವೇಶದ್ದು ಫೋಟೋ. ನನಗೆ ಕೃಷ್ಣ ನನ್ನ ಮೇಲೆ ನೋಡುವಾಗ ಗೊತ್ತಾಗಿತ್ತು. ನೋಡಿ ನಾನು ಕೃಷ್ಣ ಮಲ್ಲ ತೋಜುತ್ತ ಶುಚಿ ಕೃಷ್ಣ ಹನಿ ಹನಿನ ಕುಜಲ್ತಲ್ಲ ಉದ್ದತ್ತನು ಅಮ್ಮ ಅಮ್ಮ ಅಜ್ಜಿ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸಿ ಇನ್ನು ಹೊರಡುವಾಗ ಅರಿಶಿನ ಕುಂಕುಮ ಕೊಡೋದು ಆ ಕಡೆ ಒಂದು ಪದ್ಧತಿ ಅಲ್ವ, ಹಾಗಾಗಿ ಇನ್ನೂ ಮಾತುಕತೆ ಎಲ್ಲ ನೆಕ್ಸ್ಟ್ ಆಗಬೇಕಷ್ಟೇ. ಹುಡುಗನ ಮನೆಯವರು ಹುಡುಗಿ ಮನೆ ನೋಡಾಗಿದೆ, ಹಾಗಾಗಿ ಹುಡುಗಿ ಮನೆ ಕಡೆಯವರು ಒಂದ್ಸಲ ಹುಡುಗನ ಮನೆ ನೋಡುವ ಅಂತ ಬಂದದ್ದು. ಆಲ್ಮೋಸ್ಟ್ ಎಲ್ಲ ಓಕೆ ಆಗಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ಇನ್ನು ಸದ್ಯಕ್ಕಂತೂ ಮದುವೆ ಇಲ್ಲ, ಮದುವೆ ಸ್ವಲ್ಪ ಲೇಟು, ಬಟ್ ಒಂದು ಎಲ್ಲ ನಿಗಂಟು ಮಾಡಿ ಬಿಡುವ ಅಂತ. ಆ್ಯಕ್ಚುಲಿ ಇವಾಗ ಹುಡುಗಿ ಸಿಗೋದೇ ತುಂಬ ಕಷ್ಟ ಅಲ್ವಾ. ನನ್ನ ಹತ್ರ ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಪ್ರಪೋಸಲ್ ಇದ್ದರೆ ಹೇಳಿ ಅಂತ. ಆಯಿತು ನಮ್ಮದು ಫಂಕ್ಷನ್. ನನಗೆ ಎಷ್ಟು ಊಟದಲ್ಲಿ ಇಷ್ಟ ಆಗಿದ್ದಿದೆ ಗೈಸ್. ಬಾಕಿದೆಲ್ಲ ಚಂದ ಆಗಿದೆ, ಇದು ತುಂಬ ಚಂದ ಆಗಿದೆ. ನೋಡ್ಬೇಕು, ಗೊತ್ತಿಲ್ಲ. ಇವನೇ ನೋಡಿ ನನ್ನ ತಮ್ಮ. ಇವನಿಗೆ ನಾವು ಇವಾಗ ಮದುವೆ ಮಾಡಲಿಕ್ಕೆ ಹೊರಟಿರೋದು. ನೋಡ್ಲಿಕ್ಕೆ ಇನ್ನು ಸಣ್ಣನಿದ್ದಾನೆ, ಬಟ್ ದೊಡ್ಡ ಆಗಿದ್ದಾನೆ ಅವನು. ಓಕೆ, ಇನ್ನು ನಾವು ಕೂಡ ಇಲ್ಲಿಂದ ಹೊರಡ್ತೇವೆ. ಇನ್ನು ಚಿಕ್ಕಮ್ಮನ ಮನೆ ಮೂಡಿಗೆರೆಗೆ ಕೂಡ ಹೋಗ್ಲಿಕ್ಕೆ ಇದೆ. ಇಲ್ಲಿ ಜಾಲಿ ಜಾಲಿ ಬಾಯ್. ರಿಟರ್ನ್ ಚಾರ್ಮಾಡಿಘಾಟಿಗೆ ಬರೋದಲ್ಲ, ಹಾಗಾಗಿ ಮೂಡಿಗೆರೆಗೆ ಹೋಗಿ ಬರುವ, ಚಿಕ್ಕಮ್ಮನವರನ್ನೆಲ್ಲ ನೋಡಿ ಬರುವ ಅಂತ ಒಂದು ಗಳಿಗೆ ಹೋಗಿ ಬರುವ ಅಂತ ಹೋಗಿ ಬಂದ್ವಿ. ಈ ಸಲ ನಮ್ಮ ಪುಟ್ಟಿ ಕೂಡ ಇದ್ಲು, ಅವಳನ್ನು ನೋಡದೆ ತುಂಬ ದಿನ ಕೂಡ ಆಗಿತ್ತು. ಪಿಂಕಿ ಕೂಡ ಇಲ್ಲಿಗೆ ಬರದೆ, ಅಂದರೆ ಹೊಸ ಮನೆ ಆದ್ಮೇಲೆ ಒಂದು ಸಲ ಬಂದಿರಲಿಲ್ಲ ಇಲ್ಲಿಗೆ. ಅವಳು ಮೂಡಿಗೆರೆಗೆ ಬಂದಿರಲಿಲ್ಲ ಅನ್ಸತ್ತೆ. ಇದು ಚಿಕ್ಕಮ್ಮನವ್ರದ್ದು ಸೆಕೆಂಡ್ ಮನೆ. ಅದು ನಾನು ನಿಮಗೆ ಲಾಸ್ಟ್ ಟೈಮ್ ಬೇಲೂರಿಗೆಲ್ಲ ಬಂದಾಗ ಇಲ್ಲಿದ್ದು ವಿಡಿಯೋ ಮಾಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ನಮ್ಮ ಕೃಷ್ಣ ಅಂತ ಇಲ್ಲಿಗೆ ಬಂದರೆ ಈ ಟಿ ವಿ ನೋಡ್ತಾ ಕೂತ್ಕೊಳ್ತಾನೆ. ಅವನಿಗೆ ಇಂಥ ದೊಡ್ಡ ಟಿ ವಿ ಅಂದರೆ ಇಷ್ಟ. ಅವನು ಹೇಳ್ತಾ ಇದ್ದ, ನಮ್ಮ ಮನೆ ಆಗುವಾಗ ಕೂಡ ದೊಡ್ಡ ಟಿ ವಿ ಹಾಕ್ಬೇಕಮ್ಮ ಇದೇ ಥರದ್ದು ಅಂತ. ಮತ್ತು ಪುಟ್ಟಿ ಜೊತೆ ಸೇರ್ಕೊಂಡು ಇದೆ ಅಂತ ಹೇಳಿ ಅವಳ ಜೊತೆ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡೋದೆಲ್ಲ ನೋಡ್ತಾ ಇದ್ದ. ಅವ್ನು ಲಾಸ್ಟ್ ಟೈಮ್ ಹೋದಾಗ ನಾನು ಹೇಳಿದೆ ವಿಡಿಯೋದಲ್ಲಿ, ನಮಗೆ ಕೂಡ ಇಂಥದ್ದೇ ಮನೆ ಮಾಡಬೇಕು ಅಂತ. ಅಲ್ಲಿದ್ದು ಮನೆ ಅವನಿಗೆ ತುಂಬಾ ಇಷ್ಟ ಆಗಿತ್ತು. ಅಲ್ಲಿ ಮಾತುಕತೆ ಎಲ್ಲ ಮುಗಿಸಿ ಅಲ್ಲಿಂದ ಸೀದಾ ಹೊರಡುವಾಗ ಮೂಡಿಗೆರೆಯಲ್ಲಿ ಅಕ್ಕಿ ರೊಟ್ಟಿ ಸೇಮಿಗೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಸೊ ಆಂಟಿ ಲಾಸ್ಟ್ ಟೈಮ್ ಹೇಳಿದ್ರು, ಹಾಗಾಗಿ ಅಲ್ಲಿಗೆ ಹೋಗಿ ರೊಟ್ಟಿ ಎಲ್ಲ ತೆಗೊಂಡು ರೊಟ್ಟಿ ಸೇಮಿಗೆ ತೆಗೊಂಡೆ. ಅಲ್ಲಿ ಸೂಪರ್ ಆಗಿರುತ್ತೆ ಅಕ್ಕಿ ರೊಟ್ಟಿ. ಮೂಡಿಗೆರೆಯಿಂದ ಒಂದು ಸ್ವಲ್ಪ ಮುಂದೆ ಬರುವಾಗ ಹೊರಟ್ಟಿ ಹತ್ರ ಆಗುತ್ತೆ, ಅಲ್ಲಿ ತೆಗೊಂಡು ಹೊರಟಿದ್ದು. ತುಂಬ ಚೆನ್ನಾಗಿರುತ್ತೆ. ಆಂಟಿ ಯಾವಾಗಲೂ ಬಂದಾಗ ಮಾಡ್ತಾ ಇರ್ತಾರೆ. ಕೃಷ್ಣ ಕೂಡ ಅದೇ ತಿಂತಿದ್ದಾನೆ. ಘಾಟಿಯಲ್ಲಿ ಹೋಗ್ತಿದ್ರೆ ಗೈಸ್, ಘಾಟಿಯನ್ನು ನಾವು ಮುನ್ನಾರಿಗೆ ಹೋದಾಗ ಅಷ್ಟು ಸಖತ್ತಾಗಿತ್ತು. ಮಳೆ ಬರ್ತಾ ಇದೆ, ಜೊತೆಗೆ ಮಂಜು ಬೇರೆ. ಆಹಾ, ಹೋಗೋ ನಿಮಗೆ ಕೂಡ ವ್ಯೂ ತೋರಿಸ್ತೇನೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ನೀವು ವಿಡಿಯೋ ಬರ್ತಾ ಇರತ್ತೆ. ಈ ಹಳೆ ವಿಡಿಯೋವನ್ನು ನೋಡಿ ಖುಷಿ ಪಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹರೇ ಕೃಷ್ಣ, ಟೇಕ್ ಕೇರ್ ಎಲ್ರಿಗೂ. ಹೃದಯ ಕೊಡಲಾರದೆ ಉಳಿಯದು, ಕೇಳೆ ಹುಡುಗಿ ಇನ್ನೇನು ನಾ ತಿಳಿಯೇನು. ಭಗವಂತ ನಿನ್ನನ್ನ ರೂಪಿಸಲು ತ್ರಿಲೋಕ ಸೌಂದರ್ಯ ಖಾಲಿನೇ ಮಾಡಿದ.